ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ತಾಜಾ ಗುಣಮಟ್ಟದ ಶುಚಿ ರುಚಿಯಾದ ಆಹಾರೋತ್ಪನ್ನಗಳಿಗಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನರನ್ಸ್ ಎಂದೇ ಕೇಳಿ ಪಡೆಯಿರಿ. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಟಿಪಳ್ಳದ ಗಣೇಶಪುರದಲ್ಲಿ ನೆಲೆ ನಿಂತ ಶ್ರೀ ಮಹಾಗಣಪತಿ ಜಗತ್ ಪ್ರಸಿದ್ಧಿ ಪಡೆದ ದೇವರಾಗಿದ್ದಾರೆ. ಸಾವಿರದ 1987ರಲ್ಲಿ 50 ಸೆಂಟ್ಸ್ ಜಾಗದಲ್ಲಿ ಭಗವತ್ ಪ್ರೇರಣೆಯಂತೆ ಶ್ರೀ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದದೊಂದಿಗೆ ದೇಗುಲ ನಿರ್ಮಾಣ ಕಾರ್ಯ ಆರಂಭಗೊಂಡು ಉಡುಪಿ ಪೇಜಾವರ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು 10 ರೂಪಾಯಿ ಸಹಸ್ರ ನಾಣ್ಯಗಳಿಂದ ತುಲಾಭಾರ ಸೇವೆ ನಡೆಸಲಾಯಿತು. ಕಟೀಲು ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ಆಸರಣ್ಣರು ಶಿಲಾನ್ಯಾಸವನ್ನು ನೆರವೇರಿಸಿದರು. ಕಾಟಿಪಳ್ಳ, ಕೃಷ್ಣಾಪುರ, ಕಾನ, ಕಟ್ಲ, ಬೊಳ್ಳಾಜೆ, ಕುತ್ತೆತ್ತೂರು, ಬಾಳ, ಕಳವಾರು, ಚೇಳ್ಯಾರು, ಮಧ್ಯ ಗ್ರಾಮಗಳ ಭಕ್ತಾದಿಗಳ ಒಗ್ಗೂಡುವಿಕೆಯಲ್ಲಿ ಶ್ರೀ ಬ್ರಹ್ಮಶ್ರೀ ದೇರೆಬೈಲು ಹರಿಕೃಷ್ಣ ತಂತ್ರಿವರೇಣ್ಯರ ನೇತೃತ್ವದಲ್ಲಿ ಆಗಮಶಾಸ್ತ್ರ ರೀತಿಯಲ್ಲಿ ಶ್ರೀ ಮಹಾಗಣಪತಿ ದೇವರ ದಿವ್ಯ ಭವ್ಯ ದೇವಾಲಯ ನಿರ್ಮಾಣಗೊಂಡಿತು. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯಲ್ಲ ರಂಗಾಯ್ತು ನೀ ಏಳು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯಲ್ಲ ರಂಗಾಯ್ತು ನೀ ಏಳು ಬೆನಕ. ಅಂಬಾ ಪ್ರಿಯ ತನಯಾದಿ ಪೂಜಿತನೇ, ಮೂಡಣದೆ ರವಿಯದ್ದ ನೀ ಏಳು ಬೆನಕ. 1988ರಲ್ಲಿ ಶ್ರೀದೇವರ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಾಭಿಷೇಕ ವೈಭವಯುತವಾಗಿ ಸಂಪನ್ನಗೊಂಡಿತು. ಮಾರ್ಚ್ ತಿಂಗಳ ಕಡು ಬಿಸಿಲಿನ ನಡುವೆಯೂ ಹನಿ ಹನಿ ಮಳೆಯ ಪುಷ್ಪವೃಷ್ಟಿಯೊಂದಿಗೆ ಶ್ರೀ ಮಹಾಗಣಪತಿ ದೇವರು ಭಕ್ತರ ಅಭೀಷ್ಟಗಳನ್ನು ಅನುಗ್ರಹಿಸಿದರು. ಹುಲ್ಲುಗರಿಕೆಯು ದೂರ್ವೆಯಾಗಿ ಕಾದಿಹುದು, ಪೂಜೆಯಲ್ಲಿ ನಿನ್ನ ಅಲಂಕರಿಸಲೆಂದು ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು. ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಧರ್ಮೇಂದ್ರ ಗಣೇಶ್ಪುರ ಕ್ಷೇತ್ರದ ಬಗ್ಗೆ 2 ಮಾತುಗಳನ್ನಾಡೋದು ಹೀಗೆ. ಶ್ರೀ ಕ್ಷೇತ್ರ ಶ್ರೀ ಮಹಾಗಣಪತಿ ದೇವಸ್ಥಾನ ಗಣೇಶಪುರ ಕಾಟಿಪಳ್ಳ. ಈ ಕ್ಷೇತ್ರ ಪ್ರತಿಷ್ಠಾಪನೆಯಾಗಿ ಈಗಾಗಲೇ ಸುಮಾರು 35 ವರ್ಷಗಳು ಕಳೆದಿವೆ. ರಾಜ್ಯದ ಇತಿಹಾಸದಲ್ಲೇ 35 ವರ್ಷಗಳಲ್ಲಿ ಎ ಗ್ರೇಡ್ ಹೊಂದಿದಂಥ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮ ಗಣಪತಿ ಕ್ಷೇತ್ರ. ಮಹಾಚೌತಿಯಂದು ಸುಮಾರು 20,000 ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಸೇರಿಕೊಂಡು ಈ ಕ್ಷೇತ್ರದ ವಿಶೇಷ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಈ ತೆನೆಯನ್ನು ಕೊಡುವಂಥದ್ದು. ತೆನೆಯನ್ನು ಕೊಟ್ಟು ಎಲ್ಲ ಈ 10 ಗ್ರಾಮಗಳ, ಈ ಪರಿಸರದ 10 ಗ್ರಾಮಗಳ ಎಲ್ಲರ ಮನೆಯಲ್ಲಿ ಕೂಡ ತೆನೆಯನ್ನು ಕೊಟ್ಟು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತಾಯಿದ್ದೇವೆ. ಅದೇ ರೀತಿ ಜಾತ್ರಾ ಮಹೋತ್ಸವ, ಅದೇ ರೀತಿ ವರ್ಷದ ಎಲ್ಲ ಶ್ರೀಚಕ್ರ ಪೂಜೆ, ಅದೇ ಪ್ರತಿ ತಿಂಗಳು ಕೂಡ ಒಂದೊಂದು ವಿಶೇಷ ಪರ್ವಕಾಲಗಳಲ್ಲಿ ಕೂಡ ದೇವಸ್ಥಾನದಲ್ಲಿ ವಿಶೇಷತೆ ನಡೀತದೆ. ಕಳೆದ ಬಾರಿ 2020ನೇ ವರ್ಷದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ, ನಾಗಮಂಡಲೋತ್ಸವ, ವಿರಾಟ್ ಭಜನೋತ್ಸವ ಹಾಗೂ ದೈವಕ್ಕೆ ಜಾರಂದಾಯ ದೈವಕ್ಕೆ ನೇಮೋತ್ಸವ ಈ ಎಲ್ಲ ವಿಜೃಂಭಣೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು.
ಕಾರಣಾಂತರಗಳಿಂದ ಕೊರೋನಾದ ಒಂದು ಸಮಸ್ಯೆಯಿಂದಾಗಿ ನಮಗೆ ಆ ಕಾರ್ಯಕ್ರಮಗಳನ್ನೆಲ್ಲ ಬದಿಗೊತ್ತಿ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಅಷ್ಟಬಂಧ ಕಲಶಾಭಿಷೇಕ ಏನಾಗಬೇಕಾಗಿದೆಯೋ ಅದೆಲ್ಲ ಪೂರ್ಣಗೊಂಡಿದೆ. ಇದೀಗ ಮುಂದೆ ನಮ್ಮ ಮುಂದಿನ ಹೆಜ್ಜೆ ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ಮುಂಬರುವ ದಿನಗಳಲ್ಲಿ ವಿಜೃಂಭಣೆಯ ಬ್ರಹ್ಮಕಲಶೋತ್ಸವ, ಅದೇ ರೀತಿ ನಾಗಮಂಡಲೋತ್ಸವ, ವಿರಾಟ್ ಭಜನೋತ್ಸವ, ಹಾಗೆ ದೈವಕ್ಕೆ ನೇಮೋತ್ಸವ ಯಾವುದೆಲ್ಲ ಕಾರ್ಯಕ್ರಮ ಬಾಕಿ ಇದೆಯೋ ಅದೆಲ್ಲವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಮಾಡಬೇಕೆಂಬ ಯೋಚನೆ ಇಟ್ಕೊಂಡಿದ್ದೇವೆ. ಇದಕ್ಕಾಗಿ ಸರ್ವ ಭಕ್ತರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ತೀರ್ಮಾನವನ್ನು ತಗೊಂಡು ನಮ್ಮ ಕಾರ್ಯನಿರ್ವಹಣಾಧಿಕಾರಿಯವರಿದ್ದಾರೆ RI ನವೀನ್ ಕುಮಾರ್ ಅಂತ, ಅವರ ಒಂದು ಸಹಕಾರದೊಂದಿಗೆ ಆ ಒಂದು ಕಾರ್ಯಕ್ರಮನೆಲ್ಲ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಅದರ ಜೊತೆಗೆ ಕೆಲವೊಂದು ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಕೂಡ ಇದೆ. ನಮಗೆ ಕಳೆದ ಬಾರಿ ಅಷ್ಟಬಂಧ ಸಮಯದಲ್ಲಿ ಅಷ್ಟಬಂಧ ಪ್ರಶ್ನೆ ಇಡುವಾಗ ನಮಗೆ ದೇವರಿಗೆ ಒಂದು ರಥದ ಅವಶ್ಯಕತೆ ಇದೆ ಅನ್ನೋದು ಕೂಡ ಕೇಳಿಬಂದಿದೆ. ಮತ್ತು ನಮ್ಮ ದೇವಸ್ಥಾನದ ಪಕ್ಕದಲ್ಲಿರುವಂಥ ಏನು ಸಮುದಾಯ ಭವನ ಇದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಒಂದು ಒಳ್ಳೆಯ ಒಂದು ಸಮುದಾಯ ಭವನವನ್ನಾಗಿ ಮಾಡಬೇಕು ಅನ್ನೋ ಒಂದು 2 ದೊಡ್ಡ ಒಂದು ಯೋಜನೆಗಳು ಬಾಕಿ ಉಳಿದಿದೆ. ಈ ಬಾರಿ ಆ 2 ಯೋಜನೆಗಳನ್ನು ಕೂಡ ಕೈಗೆತ್ತಿಕೊಂಡು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿಸಿ ನಂತರ ಇದು ನಮ್ಮ ಬ್ರಹ್ಮಕಲಶೋತ್ಸವ ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾವು ಕೈ ಹಾಕುವಂಥ ಯೋಜನೆ ಇಟ್ಟುಕೊಂಡಿದ್ದೇವೆ. ಇದಕ್ಕಾಗಿ ಸರ್ವಭಕ್ತರ ಸಭೆಯನ್ನು ಈಗ ಇನ್ನು ಮುಂದಕ್ಕೆ ಕರೀಲಿಕ್ಕಿದೆ. ಎಲ್ಲರ ಒಪ್ಪಿಗೆಯನ್ನು ತಗೊಂಡು ಈ ಪರಿಸರದ 10 ಗ್ರಾಮದ ಎಲ್ಲ ಭಕ್ತಾದಿಗಳ ಎಲ್ಲ ಮುಖ್ಯಸ್ಥರ ಎಲ್ಲ ಸಂಘ ಸಂಸ್ಥೆಗಳನ್ನೆಲ್ಲ ಸೇರಿಸಿಕೊಂಡು ಎಲ್ಲರ ಒಮ್ಮತದಿಂದ ಈ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯ ಒಂದು ಕಾರ್ಯಕ್ರಮಗಳೆಲ್ಲ ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಗಣಪತಿಯ ಆಶೀರ್ವಾದದಿಂದ ಭಾಳ ಒಳ್ಳೆಯ ರೀತಿಯಲ್ಲಿ ಆಗುವಂಥ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಹೀಗೆ ಇರುವಂಥ ಈಗಿನ ನಮ್ಮ ಈ ಕ್ಷೇತ್ರದ MLA ಆದಂಥ ಭರತ್ ಶೆಟ್ಟಿಯವರು ಕೂಡ ಎಲ್ಲ ರೀತಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಅವರ ಒಂದು ಸಹಕಾರವನ್ನು ಕೂಡ ಈ ಹೊತ್ತಿನಲ್ಲಿ ಬಯಸುತ್ತಾ ನಮ್ಮ ಕ್ಷೇತ್ರದ MP ಇದ್ದಾರೆ, ಹಾಗೆ ಈ ಭಾಗದ ಎಲ್ಲ MLAಗಳ ಒಂದು ಸಹಕಾರವನ್ನು ಕೋರುತ್ತಾ ಈ ಎಲ್ಲ ಕ್ಷೇತ್ರದ ಭಕ್ತಾದಿಗಳ ಸಹಕಾರವನ್ನು ಕೋರುತ್ತಾ ಈ ಎಲ್ಲ ಯೋಜನೆಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಡುಬಿಗೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಬೆನಕಪ್ಪ. ಕಡುಬಿಗೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಬೆನಕಪ್ಪ. 1000 ತಪ್ಪ ಮನ್ನಿಸಲಪ್ಪ, ಓ ಗುಡುವೋ ಗಣಪತಿ ಬಪ್ಪ, ಓ ಕೊಡುವೋ ಗಣಪತಿ ಬಪ್ಪ, ಓ ಗುಡು ನೀ ಗಣಪತಿ ಬಪ್ಪ, ಓ ಗುಡು ನೀ ಗಣಪತಿ ಬಪ್ಪ. ಕಡುಬಿಗೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಬೆನಕಪ್ಪ. ಮೂಡಣದಲ್ಲಿ ದಿನಕರ ಬರುವ ಶುಭಕರ ವೇಳೆ, ಪರಿಮಳ ಚೆಲ್ಲುವ ಮಲ್ಲಿಗೆ ಸಂಪಿಗೆ ಹೂಗಳ ಮಾಲೆ. ತಂದಿರುವೆ ನಿನಗಾಗಿ, ನಮಿಸಿರುವೆ ತಲೆಬಾಗಿ, ಬಾರಪ್ಪ. ಶ್ರೀ ಕ್ಷೇತ್ರದ ವಿಶೇಷಗಳಲ್ಲಿ ಒಂದು ನೋಡುವುದಾದರೆ, ಗರ್ಭಗುಡಿಯ ನೇರಕ್ಕೆ ಗಣಪತಿ ದೇವರ ವಾಹನವಾದ ಇಲಿಯ ಭವ್ಯ ರೂಪವನ್ನು ನೋಡಬಹುದು. ಹೂಗಳ ಮಾಲೆ ತಂದಿರುವೆ ನಿನಗಾಗಿ, ನಮಿಸಿರುವೆ ತಲೆಬಾಗಿ, ಬಾರಪ್ಪ. ಬಾಗಿಲಿಗಪ್ಪ ತೋರಣವಪ್ಪ, ನೀ ಬರಲೆಂಬ ಕಾರಣವಪ್ಪ. ಬಾಗಿಲಿಗಪ್ಪ ತೋರಣವಪ್ಪ, ನೀ ಬರಲೆಂಬ ಕಾರಣವಪ್ಪ. ಗಂಧದ ಕಪ್ಪ ಕಾಣಿಕೆಯಪ್ಪ, ಓ ಗುಡುವೋ ಗಣಪತಿ ಬಪ್ಪ, ಓ ಕೊಡುವೋ ಗಣಪತಿ ಬಪ್ಪ, ಓ ಗುಡು ನೀ ಗಣಪತಿ ಬಪ್ಪ. ಓ ಗುಡು ನೀ ಗಣಪತಿ ಬಪ್ಪ. ಕಡುಬಿಗೆ ತುಪ್ಪ
ಶ್ರೀದೇವರಿಗೆ ವಿಶೇಷವಾಗಿ ಯಾಗ ನಡೆಯುವ ಯಾಗ ಮಂಟಪವನ್ನು ನಾವಿಲ್ಲಿ ಕಾಣಬಹುದು. ಜಗನ್ನಾಥ ಸುತ ಚತುರ್ವೇದನುತ ಇಂದ್ರಿಯಾದಿಜಿತ ಗಜಮುಖ ಕುರುಕ್ಷೇತ್ರ. ಕೆಲವು ದೇವಸ್ಥಾನಗಳಲ್ಲಿ ನಾವು ಬಲಮುರಿ ಮಹಾಗಣಪತಿಯ ವಿಗ್ರಹವನ್ನು ಕಾಣಬಹುದಾಗಿದೆ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಸುನಿಲ್ ಭಟ್ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ಕಾರ್ಯಮೇ ಸಿದ್ಧಿಮಾಯಾತು ಪ್ರಸನ್ನೇತು ಇಧಾತರಿ ವಿಘ್ನಾನಿನಾಶಮಾಯಾಂತು ಸರ್ವಾಣಿ ಸ್ವರನಾಯಕ. ಶ್ರೀ ಕ್ಷೇತ್ರ ಗಣೇಶಪುರ, ಕಾಟಿಪಳ್ಳ, ಸುರತ್ಕಲ್ ಈ ವಿಶೇಷವಾದಂತಹ ಒಂದು ಪ್ರದೇಶದಲ್ಲಿ ಗಣೇಶಪುರ ಮಹಾಗಣಪತಿ ಅಂತ ಹೇಳುವಂತಹ ನಮ್ಮ ಆರಾಧ್ಯ ದೇವರು 1988ನೇ ಇಸವಿಯಿಂದ ಈಚೆಗೆ ಕ್ಷೇತ್ರ ನಿರ್ಮಾಣ ಆದ ನಂತರ ಪೂರ್ಣವಾದಂತಹ ರೀತಿಯಲ್ಲಿ ತ್ರಿಕಾಲಗಳಲ್ಲಿ ದೇವತಾ ಪೂಜೆಗಳನ್ನು ಪೂರ್ಣವಾದ ರೀತಿಯಲ್ಲಿ ಅವನಿಗೆ ಅರ್ಪಣೆ ಮಾಡುವಂಥ ಸೌಭಾಗ್ಯವನ್ನು ಭಕ್ತಾದಿಗಳಿಗೆ ಕೊಟ್ಟುಕೊಂಡು ನಂಬಿಕೊಂಡು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಬೇಕಾದಂಥ ಶ್ರೇಯಸ್ಸುಗಳನ್ನು ಅನುಗ್ರಹ ಮಾಡಿ ಇಷ್ಟಾರ್ಥ ಪ್ರದಾಯಕನಾಗಿ ಈ ಒಂದು ಸ್ಥಳದಲ್ಲಿ ಮೆರೆದು ಬರ್ತಾ ಇರುವಂಥದ್ದು ನಮಗೆಲ್ಲ ತಿಳಿದಂತಹ ಸಂಗತಿ. ಅದೇ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಕಳೆದ 3-4 ವರ್ಷಗಳಿಂದ ಈಚೆ ಪ್ರಧಾನ ಅರ್ಚಕ ಅಂತ ಹೇಳುವಂತಹ ರೂಪದಲ್ಲಿ ವೇದಾಧ್ಯಯನವನ್ನು ಸಂಪನ್ನಗೊಳಿಸಿ ಭಗವಂತನ ಸನ್ನಿಧಾನದಲ್ಲಿ ಅರ್ಚಕ ವೃತ್ತಿಯನ್ನು ನನ್ನ ಪೂರ್ಣವಾದಂತಹ ತಂಡದೊಂದಿಗೆ ಸೇರಿಸಿಕೊಂಡು ಆ ಭಗವಂತನ ಸೇವೆಯನ್ನು ಈ ಅರ್ಚಕ ವೃತ್ತಿಯೊಂದಿಗೆ ನಡೆಸುವಂತಹ ಭಾಗ್ಯವನ್ನು ಕೂಡ ಸುನೀಲ್ ಭಟ್ಟ ಅಂತ ಹೇಳುವಂತಹ ನನಗೆ ಆ ಭಗವಂತ ಅನುಗ್ರಹ ಮಾಡಿಕೊಟ್ಟದ್ದು ಜೀವನದ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಕಾಲಕಾಲಕ್ಕೆ ದೇವತಾ ಅನುಗ್ರಹ ಅಂತ ಹೇಳುವಂಥದ್ದು ನಮಗೆ ಸಿಗಬೇಕು ಅಂತ ಹೇಳಿ ಆದಾಗ ಭಗವಂತನ ಹತ್ತಿರ ಇದ್ದು ಅವನಿಗೆ ನಿತ್ಯ ಆ ದೇವರ ಚಾಕರಿ ಅಂತ ಹೇಳುವಂಥದ್ದನ್ನು ಮಾಡುವಂಥದ್ದೇ ಕಲು ಧರ್ಮ ಸಾಧನಂ ಅಂತ ಯಾವೊಂದು ಮಾತು ಹೇಳಿದ್ದಾರೆ ಹಿರಿಯರು. ಹಾಗಾಗಿ ಆ ಧರ್ಮ ಸಾಧನೆಯ ಮಾರ್ಗದಲ್ಲಿ ನಾವು ಮುಂದೆ ಹೋಗುವಾಗ ದೇವರ ಸೇವೆಯನ್ನು ಮಾಡುವಂಥ ಅವಕಾಶ ಮತ್ತು ಆ ಭಗವಂತನ ಸನ್ನಿಧಾನದಲ್ಲಿ ಏನೆಲ್ಲ ಭಕ್ತಾದಿಗಳು ಅವರವರ ಕಷ್ಟಗಳನ್ನು ಹೇಳಿಕೊಂಡು ಬರ್ತಾರೋ ಆ ಕಾಲಕ್ಕೆ ಆ ಕಷ್ಟಗಳನ್ನೆಲ್ಲ ಆ ಭಗವಂತನಲ್ಲಿ ಪ್ರಾಂಜಲವಾದಂತಹ ಮನಸ್ಸಿನಿಂದ ಪ್ರಾರ್ಥಿಸಿ ಭಗವಂತ ಇಂತಹ ಕಷ್ಟಗಳನ್ನು ಹೇಳಿಕೊಂಡು ಬಂದಂತಹ ಭಕ್ತಾದಿಗಳ ಜೀವನದಲ್ಲಿ ಇನ್ನು ಮುಂದಕ್ಕೆ ಈ ಕಷ್ಟ ಇರಬಾರ್ದು, ಅದನ್ನು ನಿವೃತ್ತಿ ಮಾಡಿಕೊಡು ಅಥವಾ ಅದನ್ನು ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಅವರಿಗೆ ಅನುಗ್ರಹ ಮಾಡಿಕೊಡು, ಜೀವನದಲ್ಲಿ ಅವರನ್ನು ಸುದೃಢರನ್ನಾಗಿ ರೂಪುಗೊಳಿಸಿ ನಿನ್ನ ಪೂರ್ಣವಾದಂತಹ ಭಕ್ತಾದಿಗಳ ಸಾರಿಗೆ ಅವರನ್ನು ಸೇರಿಸಿಕೋ ಅಂತ ಉತ್ತಮವಾದ ರೀತಿಯಲ್ಲಿ ಅವನಲ್ಲಿ ಪ್ರಾರ್ಥಿಸಿಕೊಟ್ಟಂತಹ ಪ್ರಸಾದ ಈ ಸ್ಥಳದಲ್ಲಿ ಫಲಿಸಿ ಮುಂದೊಂದು ದಿವಸ ಅವರು ಬಂದು ಬಿಟ್ಟರೆ ನಮ್ಗೆ ಒಳ್ಳೆಯದಾಯಿತು ಅಂತ ಹೇಳುವಾಗ ಜೀವನದಲ್ಲಿ ಅದುವೇ ನಮ್ಮ ಅತ್ಯಂತ ಸಾರ್ಥಕವಾದಂತಹ ಕ್ಷಣ ಅಂತ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಬಾರಿ ಕೂಡ ಅನಿಸುವಂಥದ್ದು ಅನುಭವ ವೇದ್ಯವಾದಂಥ ಮಾತು. ಹಾಗಾಗಿ ಈ ಕ್ಷೇತ್ರದಲ್ಲಿ ಗಣಪತಿ ದೇವರಿಗೆ ತ್ರಿಕಾಲಗಳಲ್ಲಿ ಪೂರ್ಣವಾದಂತಹ ರೀತಿಯಲ್ಲಿ ಬೆಳಗ್ಗೆ 6 ಗಂಟೆಗೆ ಪ್ರಾತಃ ಕಾಲ ಪೂಜೆ, ಮಧ್ಯಾಹ್ನ 12 ಗಂಟೆಗೆ ಮಧ್ಯಾಹ್ನದ ಪೂಜೆ, ಸಾಯಂಕಾಲ 8 ಗಂಟೆಗೆ ರಾತ್ರಿಯ ಪೂಜೆ. ಅದೇ ರೀತಿಯಲ್ಲಿ ದೇವರಿಗೆ ಅತ್ಯಂತ ವಿಶೇಷವಾದಂತಹ ಸೇವೆಗಳು ಕ್ಷೇತ್ರದಲ್ಲಿ ಅಕ್ಕಿ ಸೇವೆ ಅಂತ ಹೇಳುವಂಥದ್ದು, ಅದೇ ರೀತಿಯಲ್ಲಿ ದೇವರಿಗೆ ರಂಗಪೂಜಾರಾಧನೆಗಳು ಅಂತ ಹೇಳುವಂಥದ್ದು. ರಂಗಪೂಜೆ ಮಹಾಗಣಪತಿ ದೇವರಿಗೆ ಈ ಕ್ಷೇತ್ರದಲ್ಲಿ ಅತ್ಯಂತ ವಿಶೇಷವಾಗಿ ಪ್ರಿಯವಾದಂತಹ ಒಂದು ಸೇವೆ. ಭಕ್ತಾದಿಗಳು ಅವರವರ ಕಷ್ಟ ಪರಿಹಾರಕ್ಕೋಸ್ಕರ ರಂಗಪೂಜಾರಾಧನೆಗಳನ್ನು ಹೇಳಿ ಆ ರಂಗಪೂಜೆಯ ಸಂಕಲ್ಪದಿಂದಾಗಿ ಅವರಿಗೆಲ್ಲ ಕಷ್ಟಗಳು ನಿವೃತ್ತಿಯಾದದ್ದು ಸಾವಿರಾರು ಉದಾಹರಣೆಗಳು ಈ ಕ್ಷೇತ್ರದಲ್ಲಿ ಉಂಟು. ಅದೇ ರೀತಿಯಲ್ಲಿ ವಿಶೇಷವಾಗಿ ದೇವರಿಗೆ ಕಡಲೆ ಸೇವೆ, ಅದೇ ರೀತಿಯಲ್ಲಿ ಮಹಾಗಣಪತಿ ಹೋಮ ಪ್ರತಿ ದಿವಸವೂ ಕೂಡ ದೇವರಿಗೆ ಕ್ಷೇತ್ರದಲ್ಲಿ ಗಣಪತಿ ಹೋಮ ಇರ್ತದೆ. ಗಣಪತಿ ಹೋಮವನ್ನು ದೇವರಿಗೆ ಅರ್ಪಣೆ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಸಂಕಷ್ಟಹರ ಚತುರ್ಥಿಯ ವ್ರತ ಇತ್ಯಾದಿಗಳು. ಇವತ್ತು ಸಂಕಷ್ಟಹರ ಚತುರ್ಥಿ ಆದ ಕಾರಣ ಇವತ್ತು ರಾತ್ರಿ ಎಲ್ಲರೂ ಕೂಡ ಬಂದು ಆ ರಾತ್ರಿಯ ಪೂಜಾ ಸಮಯದಲ್ಲಿ ಅವರವರೇ ಕೂತ್ಕೊಂಡು ಆ ಸಂಕಲ್ಪಗಳನ್ನು ಮಾಡಿಸಿ ಅವರವರೇ ಆ ವ್ರತವನ್ನು ದೀಕ್ಷಾಬದ್ಧರಾಗಿ ದೇವರಿಗೆ ಅರ್ಪಣೆ ಮಾಡುವಂಥದ್ದು ಈ ಕ್ಷೇತ್ರದ ಒಂದು ವಿಶೇಷ ಅಂತ. ಹಾಗಾಗಿ ಯಾರೆಲ್ಲ ಆ ಸೇವೆಗಳನ್ನು ಮಾಡುವಂತಹ ಭಕ್ತಾದಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಪೂಜೆಯಲ್ಲಿ ಭಾಗವಹಿಸುವಂತಹ ಒಂದು ಮುಕ್ತ ಅವಕಾಶ ಈ ಕ್ಷೇತ್ರದಲ್ಲಿ ಕಲ್ಪಿಸಿಕೊಡಲಾಗಿದೆ. ಹಾಗೂ ಅದರಿಂದ ಭಕ್ತರಿಗೆಲ್ಲ ಪೂರ್ಣವಾದಂತಹ ಸಂತೃಪ್ತಿ ಮತ್ತು ದೇವರ ಸೇವೆಯನ್ನು ಮಾಡುವಂತಹ ಒಂದು ಭಾಗ್ಯವೂ ಕೂಡ ಈ ಕ್ಷೇತ್ರದಲ್ಲಿ ಲಭಿಸುವಂಥದ್ದು ಭಕ್ತಾದಿಗಳ ಅದೃಷ್ಟ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕ್ಷೇತ್ರದಲ್ಲಿ ನಾನಾ ರೀತಿಯಾದಂತಹ ಸಂಕಷ್ಟಹರ ಚತುರ್ಥಿ ಅಲ್ಲದೆ ವಾರ್ಷಿಕವಾದಂತಹ ಸೇವಾರಾಧನೆಗಳನ್ನು ವಿಶೇಷವಾಗಿ ನಮ್ಮ ತಂತ್ರಿಗಳಾದಂತಹ ಶಿವಪ್ರಸಾದ್ ತಂತ್ರಿಗಳ ನೇತೃತ್ವದಲ್ಲಿ ಪೂರ್ಣವಾದಂತಹ ರೀತಿಯಲ್ಲಿ ಧರ್ಮೇಂದ್ರ ಗಣೇಶ್ವರ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ಸಮಿತಿಯ ಸದಸ್ಯರ ಸಹಕಾರದೊಂದಿಗೆ ಕ್ಷೇತ್ರದಲ್ಲಿ ಪ್ರತಿಯೊಂದು ಕಾರ್ಯವೂ ಕೂಡ ನಿರ್ವಿಘ್ನವಾದಂತಹ ರೀತಿಯಲ್ಲಿ ಯಶಪ್ರದವಾಗಿ ದೇವರು ನಡೆಸ್ತಾ ಬರ್ತಾ ಇದ್ದಾನೆ. ವಾರ್ಷಿಕವಾದಂತಹ ಸೇವಾರಾಧನೆಗಳು, ಅದೇ ರೀತಿಯಲ್ಲಿ ಜಾತ್ರಾ ಮಹೋತ್ಸವ ಇತ್ಯಾದಿಗಳು. ಅದೇ ರೀತಿಯಲ್ಲಿ ಆ ಜಾತ್ರಾ ಮಹೋತ್ಸವದಲ್ಲಿ ಕೂಡ ದೇವರಿಗೆ ತುಲಾಭಾರ ಸೇವೆ ಅಂತ ಹೇಳುವಂಥದ್ದು ಅತ್ಯಂತ
ವಿಶೇಷವಾದಂತಹ ಸೇವೆ ಅಂತ. ಸಂತಾನ ಪ್ರಾಪ್ತಿ ಇತ್ಯಾದಿಗಳು ಆಗದೇ ಇರುವಂತಹ ಕಾಲಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ವಿಶೇಷವಾದ ರೀತಿಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ತುಲಾಭಾರ ಸೇವೆಗೆ ಆ ಸಂತಾನ ಪ್ರಾಪ್ತಿ ಮಾಡಿಕೊಟ್ಟು ತಾಯಿ ಮಗು ಇಬ್ಬರು ಕೂಡ ಸೇರಿಕೊಂಡು ಆ ದೇವರಿಗೆ ಸೇವೆಯನ್ನು ತುಲಾಭಾರ ಸೇವೆಯನ್ನು ಅರ್ಪಣೆ ಮಾಡುವಂಥದ್ದು ನಮ್ಮ ಕಣ್ಣಿನಲ್ಲಿ ನಮಗೆ ನೋಡಲಿಕ್ಕೆ ಸಿಗುವಂತಹ ಒಂದು ವಿಶೇಷವಾದಂತಹ ದೃಶ್ಯ. ಹಾಗಾಗಿ ಇದೆಲ್ಲವೂ ಕೂಡ ಕ್ಷೇತ್ರದಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಗಣಪತಿ ದೇವರು ಬಲಮುರಿಯಾಗಿದ್ದುಕೊಂಡು ಚತುರ್ಭುಜನಾಗಿ ಪಾಶಾಂಕುಶಧರನಾಗಿ ಅಭಯ ಮತ್ತು ವರದ ಹಸ್ತ ಯುಕ್ತನಾಗಿ ದಂತದವನ್ನು ಕೈಯಲ್ಲಿ ಹಿಡ್ಕೊಂಡಂತಹ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ರದಂಚ ವರದಂ ಹಸ್ತೈರ್ ಬಿಭ್ರಾಣಂ ಮೂಷಕಧ್ವಜಂ ಅಂತ ಹೇಳುವಂತಹ ಆ ಧ್ಯಾನ ಸ್ವರೂಪದಂತೆ ಭಗವಂತ ಈ ಸ್ತರದಲ್ಲಿ ಚತುರ್ಭುಜನಾಗಿ ಕೂತ್ಕೊಂಡು ಭಕ್ತಾದಿಗಳನ್ನೆಲ್ಲ ಅನುಗ್ರಹಿಸಿ ಪಡೆಯುವಂಥದ್ದು ನಮ್ಮ ಅನುಭವದಲ್ಲಿ ಮತ್ತು ಆ ವಿಶೇಷವಾಗಿ ಕ್ಷೇತ್ರದಲ್ಲಿ ಆ ಮಹಾಗಣಪತಿ ದೇವರ ಮೂಲವಾದಂತಹ ಶಿಲಾಮೂರ್ತಿಯಲ್ಲಿ ಬೆಳ್ಳಿಯ ಕವಚದೊಂದಿಗೆ ಮಹಾಗಣಪತಿ ದೇವರು ಮೆರೆದು ಬರುವಂಥದ್ದು ವಿಶೇಷವಾದಂತಹ ಒಂದು ವ್ಯವಸ್ಥೆ. ತನುವಿನ ತನಯ ಜನಿಸಿದ ಕಥೆಯ ಧರಣಿಗೆ ಹೇಳಿ ಗೌರಮ್ಮ. ತನುವಿನ ತನಯ ಜನಿಸಿದ ಕಥೆಯ. ಗರ್ಭಗುಡಿಯ ಹಿಂಭಾಗದಲ್ಲಿ ಶ್ರೀ ಸರ್ಪದೃಷ್ಟಕಾಲ ಯಕ್ಷನಾಗ ಬ್ರಹ್ಮ, ಶ್ರೀ ಚಾಮುಂಡೇಶ್ವರಿ ಮುಂತಾದ ಪರಿವಾರ ದೇವರುಗಳನ್ನು ಕಾಣಬಹುದು. ದೇವಸ್ಥಾನದ ಹೊರಗಿನ ಸುತ್ತಿನಲ್ಲಿ ವಿಶೇಷ ದೇವರ ಕೆತ್ತನೆಯನ್ನು ಕಾಣಬಹುದು. ತನುವಿನ ತನಯ ಜನಿಸಿದ ಕಥೆಯ ಧರಣಿಗೆ ಹೇಳಿ ಗೌರಮ್ಮ. ತನುವಿನ ತನಯ ಜನಿಸಿದ ಕಥೆಯ ಧರಣಿಗೆ ಹೇಳಿ ಗೌರಮ್ಮ. ಧರಣಿಯು ತಾನೆ ನನ್ನ ತನುವು, ಅದರಲ್ಲಿ ಬಂದ ಈ ಮಗುವು. ಈ ಧರಣಿಯ ಸ್ನಾನ ಮುಗಿಯದ ಮುನ್ನ ಪರಶಿವನೇ ಬಂದರು ಬಿಡನು. ತನುವಿನ ತನಯ ಆನೆಯ ತಲೆಯ ಪಡೆದುದ ಹೇಳಿ ಗೌರಮ್ಮ. ಒಳ ಪ್ರವೇಶಿಸಿದರೆ ಒಳಗಿನ ಸುತ್ತಿನಲ್ಲಿ ಶ್ರೀ ಉಮಾಮಹೇಶ್ವರಿ, ಶ್ರೀ ದುರ್ಗಾಪರಮೇಶ್ವರಿ, ಶ್ರೀ ಆದಿತ್ಯಾದಿ ನವಗ್ರಹವನ್ನು ಕಾಣಬಹುದಾಗಿದೆ. ಚಂದ್ರನ ನೋಡೆ ಯಾರಿಗೂ ತಪ್ಪದು ಅಪವಾದ. ಸಂಕಷ್ಟಹರ ಗಣಪತಿಯನ್ನು ನೆನೆದರೆ ನಿಂದೆಯು ಪರಿಹಾರ. ಹಿರಿಯರು ಮೇಲೆ ಇದ್ದಾಗ ಕಿರಿಯರು ಜಾರಿ ಬಿದ್ದಾಗ ಗಹಗಹಿಸಿ ನಗುವ ರೀತಿಯ ಬಿಡುವ ನೀತಿಯು ತಾನೇ ಈ ಕಥೆಯು. ಚೌತಿಯ ದಿವಸ ಚಂದ್ರನ ನೋಡೆ ಯಾರಿಗೂ ತಪ್ಪದು ಅಪವಾದ. ಸಂಕಷ್ಟಹರ ಗಣಪತಿಯನ್ನು ನೆನೆದರೆ ನಿಂದೆಯು ಪರಿಹಾರ. ಗರ್ಭಗುಡಿಯಲ್ಲಿ ಬಲಮುರಿ ಮಹಾಗಣಪತಿ ದೇವರನ್ನ ಕಾಣಬಹುದು. ಕ್ಷಿಪ್ರ ಪ್ರಸಾದ ಕೊಡುವ ಶ್ರೀದೇವರು ಭಕ್ತರ ಕಷ್ಟಗಳನ್ನು ಈಡೇರಿಸುವ ದೇವರಾಗಿದ್ದಾರೆ.
ಶ್ರೀ ಕ್ಷೇತ್ರದಲ್ಲಿ ಭಕ್ತರಿಂದ ವಿಶೇಷ ಪೂಜೆ ಸ್ವೀಕರಿಸುವ ಮಹಾಗಣಪತಿ ಸರ್ವರಿಗೂ ಪೂರ್ಣಾನುಗ್ರಹ ನೀಡಲಿ. ಕುರುಕ್ಷೇತ್ರಗತ ಮಹತ್ಕಾರ್ಯಕೃತ ಸತ್ಸಮಾನ ಮತ ಅಭಿಮುಖ. ಜಯ ಹೋ ಗಣಪತ್ಯ ಗುರುವೇ, ಜಯ ಹೋ ಭಕ್ತ ಭೃತ್ಯ ಪ್ರಭುವೇ, ಜಯ ಹೋ ಗಣಪತ್ಯ ಗುರುವೇ, ಜಯ ಹೋ ಭಕ್ತ ಭೃತ್ಯ ಪ್ರಭುವೇ. ಪ್ರಣಯದ ವಿಘ್ನ ನೀಗಿಸು, ಶಾಂತಿ ಮೂಡಿಸು, ವಿಘ್ನ ನೀಗಿಸು, ಶಾಂತಿ ಮೂಡಿಸು ಪ್ರಭು. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿಯಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ತಾಜಾ ಗುಣಮಟ್ಟದ ಶುಚಿ ರುಚಿಯಾದ ಆಹಾರೋತ್ಪನ್ನಗಳಿಗಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನರನ್ಸ್ ಎಂದೇ ಕೇಳಿ ಪಡೆಯಿರಿ.